ನಮಸ್ಕಾರ ಕೇಳುಗರೆ. ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ದಿನಕ್ಕೊಂದು ಕಗ್ಗ, ಸರಳ ತಾತ್ಪರ್ಯದ ಜ್ಞಾನವೇ ಬೆಳಕು ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಸರಣಿ ಸಂಚಿಕೆ 120. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿಯವರ ವಿಶೇಷವಾಗಿರುವ ಕಗ್ಗವನ್ನ ಕೇಳಿ ಬರೋಣ. ತರು ಜಾತಿ, ಖಗಜಾತಿ, ಮೃಗ ಜಾತಿಗಳು 100, ನರಜಾತಿ ಮಿಕ್ಕ ಜಾತಿಗಳಿಂದ ಬೇರೆ. ನರರ ಓರ್ವೋರನು ತಾನೊಂದು ಬೇರೆ ಜಗ. ಬೆರಕೆ ಸಾಮ್ಯ ಅಸಾಮ್ಯ ಮಂಕುತಿಮ್ಮ. ತರು ಜಾತಿ ಖಗಜಾತಿ ಮೃಗ ಜಾತಿಗಳು 100, ನರಜಾತಿ ಮಿಕ್ಕ ಜಾತಿಗಳಿಂದ ಬೇರೆ. ನರರೋಳ್ ಓರ್ವೋರ್ವನಂ ತಾನೊಂದು ಬೇರೆ ಜಗ. ಬೆರಕೆ ಸಾಮ್ಯ ಸಾಮ್ಯ ಮಂಕುತಿಮ್ಮ. ಬೆರಕೆ ಸಾಮ್ಯ ಸಾಮ್ಯ ಮಂಕುತಿಮ್ಮ. ಬಂಧುಗಳೇ, ಈ ಪ್ರಕೃತಿಯ ಮಡಿಲಲ್ಲಿ ಗಿಡಗಳ ಜಾತಿ ಇರ್ಬೋದು, ಪ್ರಾಣಿ ಪಕ್ಷಿಗಳ ಜಾತಿ ಇರ್ಬೋದು, 100 ಇದ್ದಾವೆ. ಆದರೆ ಗಿಡ, ಪಕ್ಷಿ, ಪ್ರಾಣಿಗಳ ಜಾತಿ ಮತ್ತು ಸ್ವಭಾವಕ್ಕಿಂತ ಮನುಷ್ಯ ಜಾತಿ ಅಂತ ಒಂದಿದೆ. ಇವೆಲ್ಲಕ್ಕಿಂತ ವಿಭಿನ್ನವಾದದ್ದು. ಮನುಷ್ಯನೆನ್ನುವ ಪ್ರಾಣಿಯೇ ವಿಶಿಷ್ಟನಾದವ. ಒಬ್ಬೊಬ್ಬ ಮನುಷ್ಯನು ಕೂಡ ಒಂದೊಂದು ಜಗತ್ತಿನ ಹಾಗೆಯೇ ಕಾಣಿಸ್ತಾರೆ ಇಲ್ಲಿ ನಮಗೆ. ಅವರ ಸ್ವಭಾವ ಇರ್ಬೋದು, ಅವರ ಗುಣಗಳಿರ್ಬೋದು, ಅವರ ಆಲೋಚನಾ ಕ್ರಮಗಳಿರ್ಬೋದು, ಬೇರೆ ಬೇರೆ ನೆಲೆಗಳಲ್ಲಿ. ಮಾನ್ಯ ಡಿವಿಜಿಯವರು ಸಾಮ್ಯ ಸಮಾನವಾದದ್ದು ಮತ್ತು ಅಸಾಮ್ಯ ಸಮಾನವಲ್ಲದೆ ಇರುವಂತಹದ್ದು ಎಂದು ಉಲ್ಲೇಖ ಮಾಡಿರುವುದನ್ನು ನಾವಿಲ್ಲಿ ಗುರುತಿಸಬೇಕಾಗ್ತದೆ. ಈ ಎರಡೂ ಗುಣಗಳು ಮನುಷ್ಯನಲ್ಲಿ ಮಿಶ್ರವಾಗಿ ಸೇರ್ಪಡೆಯಾಗಿರುವುದನ್ನು ನಾವಿಲ್ಲಿ ಮತ್ತೆ ಮತ್ತೆ ನಾವು ಸೂಕ್ಷ್ಮವಾಗಿ ಕಾಣಬೇಕಾಗ್ತದೆ. ಈ ಜಗತ್ತಿನಲ್ಲಿ 100 ಜಾತಿಗಳು, ಜೀವಿಗಳು, ಅರೆಗಳಿಗೆ ಅರೆ ಕ್ಷಣದಲ್ಲೇ ಸಾವನ್ನ ಕಾಣುವಂತ ಪ್ರಾಣಿ ಪಕ್ಷಿಗಳು ಇತ್ಯಾದಿಗಳು ಜೀವಿಗಳು ಇದ್ದಾವೆ. ಇನ್ನಷ್ಟು ದೀರ್ಘವಾದ ಆಯುಷ್ಯವನ್ನು ಕಾಣುವ ಪ್ರಾಣಿ ಪಕ್ಷಿಗಳು ಜೀವಿಗಳು ಕೂಡ ಇದ್ದಾವೆ. ಹೀಗೆ ಗಿಡ, ಮರ, ಪ್ರಾಣಿ ಪಕ್ಷಿಗಳು, ಕ್ರಿಮಿ ಕೀಟಗಳು ಸೇರಿದಂತೆ ಪ್ರಾಣಿ ಪ್ರಭೇದಗಳು 100 ಇದ್ದಾವೆ. ಇವು ಸೃಷ್ಟಿಕರ್ತನಾಗಿರುವ ಭಗವಂತನು ಪ್ರಕೃತಿಯಲ್ಲಿ ವಿಸ್ಮಯವನ್ನಿಟ್ಟು ವೈರುಧ್ಯಗಳೊಂದಿಗೆ ಪ್ರಕೃತಿಯನ್ನ ಸೃಷ್ಟಿ ಮಾಡಿರುವುದನ್ನು ನಾವು ಕಾಣಬಹುದು. ಪ್ರಕೃತಿಯ ವಿಸ್ಮಯದೊಂದಿಗೆ ರಮ್ಯ ಮನೋಹರವಾದ ಸೌಂದರ್ಯವನ್ನ ಅಡಗಿಸುವಲ್ಲಿಯೇ ಮನುಷ್ಯನೆಂಬ ಪ್ರಾಣಿಯನ್ನು ಕೂಡ ವಿಶಿಷ್ಟವಾಗಿ ಆತ ನಿರೂಪಿಸಿದ್ದಾನೆ ಅಥವಾ ಹುಟ್ಟು ಹಾಕಿದ್ದಾನೆ. ಪ್ರಕೃತಿಯಲ್ಲಿರುವ ಎಲ್ಲ ಪ್ರಾಣಿಗಳಿಗಿಂತ, ಪಕ್ಷಿಗಳಿಗಿಂತ ಈತ ಅತ್ಯಂತ ಬುದ್ಧಿವಂತ ಪ್ರಾಣಿ ಅಂತ ಕರೆಸ್ಕೊಂಡಿದ್ದಾನೆ. ಹಾಗಾಗಿ ಮಾನ್ಯ ಡಿವಿಜಿಯವರು ಮನುಷ್ಯನನ್ನು ಮಾತ್ರ ಸೃಷ್ಟಿಯಲ್ಲಿ ಎಲ್ಲ ಮಿಕ್ಕ ಪ್ರಾಣಿ ಪಕ್ಷಿಗಳಿಗಿಂತ ಭಿನ್ನ ಅಂತ ಗುರುತಿಸ್ತಾರೆ. ಸತ್ಯ, ವಾಸ್ತವ. ಯಾಕೆ ಅಂದ್ರೆ ಆತ ಆಲೋಚಿಸುವಂತ ಕ್ರಮವನ್ನು ಹೊಂದಿದ್ದಾನೆ, ಮಾತನಾಡುವಂತ ಕ್ರಮವನ್ನು ಹೊಂದಿದ್ದಾನೆ. ಎಲ್ಲಕ್ಕಿಂತ ಮಿಗಿಲಾಗಿ ಸುಸಂಸ್ಕೃತ ಸಂಸ್ಕಾರವನ್ನು ಹೊಂದಿರುವವ ಎಂಬ ಕಾರಣಕ್ಕಾಗಿ ಎಲ್ಲ ಪ್ರಾಣಿ ಪಕ್ಷಿಗಳಂತೆಯೇ ದೇಹವನ್ನ ಧರಿಸಿರುವಂತ ಮನುಷ್ಯ ಬುದ್ಧಿಶಕ್ತಿಯಲ್ಲಿ ಅತ್ಯಂತ ಮುಂದೆ ಇದ್ದಾನೆ. ಮಾತನಾಡುವ ಕಲೆಗಾರಿಕೆ ಇರಬಹುದು, ಆಲೋಚಿಸುವ ಬುದ್ಧಿಶಕ್ತಿ ಇರಬಹುದು. ಹೀಗೆ ಜಗತ್ತಿನಲ್ಲಿ ಹುಡುಕುವ ಎಲ್ಲ ಕ್ರಿಯೆಗಳಲ್ಲಿ ಕೂಡ ನಿತ್ಯ ನಿರಂತರವಾಗಿ ಆತ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ. ಪ್ರಕೃತಿಯ ಭಾಗವಾಗಿಯೇ ಎಲ್ಲಾ ಪ್ರಕಾರಗಳಲ್ಲಿಯೂ ಕೂಡ ನಿರಾಳವಾಗಿ ಅರಿತು ಕಲಿತು ಅಧ್ಯಯನವನ್ನು ಮಾಡಿ ಎಲ್ಲವನ್ನ ಕೂಡ ಆತ ಕರಗತವನ್ನ ಮಾಡಿಕೊಂಡು ವಿಶಿಷ್ಟವಾಗಿ ಆತ ಮೂಡಿ ಬಂದಿದ್ದಾನೆ. ಇದು ಭಗವಂತನ ಸೃಷ್ಟಿಯ ಮೂಲವಲ್ಲವೇ? ಮಾನ್ಯ ಡಿವಿಜಿಯವರು ಹೇಳುವಂತೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ಜಗತ್ತಿನಲ್ಲಿ ಹುಟ್ಟಿ ಬರುವಾಗ ವಿಶಿಷ್ಟವಾಗಿಯೇ ಭಿನ್ನವಾಗಿಯೇ ವ್ಯಕ್ತಿತ್ವದೊಂದಿಗೆ ಅವರು ಹುಟ್ಟಿ ಬಂದಿದ್ದಾರೆ. ಮನುಷ್ಯನ ಕ್ರಿಯೆಗಳ ಮೂಲಕ, ಕ್ರಿಯಾಶೀಲತೆಯಿಂದ, ಪ್ರತಿಭೆಗಳ ಹುಡುಕಾಟದಿಂದ, ಸದ್ಗುಣ ಮತ್ತು ದುರ್ಗುಣಗಳ ಮೂಲಕ, ಅವನ ಕಾರ್ಯ ಸಾಧನೆಗಳ ಮೂಲಕ ಈ ಜಗತ್ತಿನಲ್ಲಿ ಆತ ಪ್ರಸಿದ್ಧಿಯನ್ನ ಪಡೆಯುತ್ತಾ ಬಂದಿದ್ದಾನೆ.
ಹೀಗೆ ಪ್ರಕೃತಿಯಲ್ಲಿ ಬೆಳವಣಿಗೆಯ ದೃಷ್ಟಿಕೋನದಿಂದ ಒಂದೊಂದರಲ್ಲಿಯೂ ಒಂದೊಂದು ಸಾಮ್ಯತೆಯನ್ನು ಕಾಣಬಹುದು. ಹಾಗೆಯೇ ಸಾಮ್ಯತೆ ಇಲ್ಲದೆಯೂ ಇರುವ ಭಿನ್ನವಾಗಿ ಈ ಸೃಷ್ಟಿಯ ಭಾಗವಾಗಿಯೇ ಬಂದಿರುವುದನ್ನು ಕೂಡ ನಾವಿಲ್ಲಿ ಕಾಣಬೇಕಾಗ್ತದೆ. ನಮಗೆಲ್ಲರಿಗೂ ಸಿಕ್ಕಿರುವಂತಹ ಒಂದು ಮಾನವ ಜನ್ಮ ಇದು ಶ್ರೇಷ್ಠವಾದದ್ದು, ಎರಡು ಮಾತಿಲ್ಲ. ಹಾಗಾಗಿ ಸಿಕ್ಕಿರುವಂತಹ ಈ ಜನ್ಮವನ್ನ ಶ್ರೇಷ್ಠವಾಗಿ ನಾವು ಸ್ವೀಕರಿಸಿ ದಕ್ಕಿರುವಂತಹ ಒಂದು ಅವಕಾಶವನ್ನ ಬಳಸಿಕೊಳ್ಳುವ ಮೂಲಕ, ಉಳಿಸಿಕೊಳ್ಳುವ ಮೂಲಕ ಬದುಕಿಗೆ ಶ್ರೇಷ್ಠತೆಯನ್ನು ಕೊಡಬೇಕಾಗ್ತದೆ. ಹಾಗಾಗಿ ಸಿಕ್ಕಿರುವ ಬದುಕನ್ನ ಸದುಪಯೋಗ ಮಾಡಿಕೊಳ್ಳುವ ಮೂಲಕವೇ ನಮ್ಮ ಬದುಕಿಗೆ ಒಂದು ಅರ್ಥವನ್ನ ಕಲ್ಪಿಸಬೇಕೆನ್ನುವಂಥದ್ದು ಮಾನ್ಯ DVG ಅವರ ಒಂದು ಅನುಭವದ ನೆಲೆಯಲ್ಲಿ ನಮಗೆ ಹೇಳುವಂಥ ಬುದ್ಧಿ ಮಾತನ್ನ ಕೂಡ ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಹೀಗೆ ಶ್ರೇಷ್ಠವಾದ ಗುಣಗಳು, ಕನಿಷ್ಠವಾದ ಗುಣಗಳು, ಒಳ್ಳೆಯ ಗುಣಗಳು, ದುರ್ಗುಣಗಳು ಎಲ್ಲವೂ ಕೂಡ ಮನುಷ್ಯನ ಭಾಗವಾಗಿಯೇ ಮಿಶ್ರವಾಗಿಯೇ ಬಂದಿರುವುದನ್ನು ಈ ಕಗ್ಗದಲ್ಲಿ ನಾವು ಕಾಣುತ್ತಾ ನಮ್ಮ ಬದುಕನ್ನು ಇನ್ನಷ್ಟು ಮತ್ತಷ್ಟು ಬಲಪಡಿಸಿಕೊಳ್ಳುವಲ್ಲಿ ನಾವು ಮುನ್ನಡೆಯೋಣ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.